ಬೈಕ್ ಕಳವು ಪ್ರಕರಣದ ಇಬ್ಬರು ಆರೋಪಿಗಳನ್ನ ಮೂಡಬಿದ್ರೆ ಪೊಲೀಸರು ಬಂಧಿಸಿ 2 ಬೈಕ್ ಸೇರಿ ಒಟ್ಟು 1,80,000 ರೂಪಾಯಿ ಮೌಲ್ಯದ ಸೊತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಕೊಡವತಿ ಗ್ರಾಮದ ನಿವಾಸಿ 21 ವರ್ಷ ಪ್ರಾಯದ ಆಕಾಶ್ ಯಾನೆ ಕಲ್ಕಿ ಮತ್ತು ಕುಣಿಗಲ್ ತಾಲೂಕು ವೀರ್ಗನಹಳ್ಳಿ ನಿವಾಸಿ 18 ವರ್ಷ ಪ್ರಾಯದ ವೀರೇಂದ್ರ ಬಂಧಿತ ಆರೋಪಿಗಳು. ಮೂಡಬಿದ್ರೆ ಪೊಲೀಸ್ ನಿರೀಕ್ಷಕ ಸಂದೇಶ್ ಪಿಜಿ ಮತ್ತು ಸಿಬ್ಬಂದಿ ನಿನ್ನೆ ಬೆಳಗಿನ ಜಾವ ಮೂಡಬಿದ್ರೆ ಪ್ರಾಂತ ಗ್ರಾಮದ ಕೊಡಂಗಲ್ಲು ಮಹಾವೀರ ಕಾಲೇಜಿನ ಎದುರು ವಾಹನ ತಪಾಸಣೆ ನಡೆಸ್ತಾ ಇದ್ದಾಗ ದ್ವಿಚಕ್ರ ವಾಹನದಲ್ಲಿ ಬರ್ತಾ ಇದ್ದಂತಹ ಇಬ್ಬರು ಯುವಕರನ್ನ ನಿಲ್ಲಿಸಲು ಸೂಚನೆ ನೀಡಿದರು. ಯುವಕರು ನಿಲ್ಲಿಸದೆ ವಾಪಸ್ ಹೋಗಲು ಪ್ರಯತ್ನಿಸ್ತಾ ಇದ್ದು, ಈ ಸಂದರ್ಭ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಆಗ ಯುವಕರು ಚಲಾಯಿಸ್ತಾ ಇದ್ದ ಹೀರೋ ಸೂಪರ್ ಸ್ಪ್ಲೆಂಡರ್ ಮೋಟಾರ್ ಸೈಕಲ್ ಅನ್ನ ಅಕ್ಟೋಬರ್ 19ರಂದು ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಿಂದ ಕಳವು ಮಾಡಿರುವುದು ಗೊತ್ತಾಗಿದೆ. ಬಳಿಕ ಅವರನ್ನ ಕೂಲಂಕುಷವಾಗಿ ವಿಚಾರಣೆ ಒಳಪಡಿಸಿದಾಗ ಕಳೆದ ಸೆಪ್ಟೆಂಬರ್ 24-25ರಂದು ಮಧ್ಯರಾತ್ರಿ ಮೂಡಬಿದ್ರೆಯ ಮಾರ್ಪಾಡಿ ಗ್ರಾಮದ ಜೈನ್ PU ಕಾಲೇಜಿನ ಎದುರು ಅರ್ಹತ್ ಅಪಾರ್ಟ್ಮೆಂಟ್ನ ಪಾರ್ಕಿಂಗ್ ಏರಿಯಾದಲ್ಲಿ ನಿಲ್ಲಿಸಿದ್ದ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಮೋಟಾರ್ ಸೈಕಲ್ ಅನ್ನ ಕಳ್ಳತನ ಮಾಡಿರುವುದನ್ನು ಕೂಡ ಒಪ್ಪಿಕೊಂಡ ಮೇರೆಗೆ ಅವರನ್ನ ಅದಕ್ಕೂ ಕೂಡ ಆರೋಪಿಗಳಿಂದ ವಶವನ್ನ ಪಡೆದುಕೊಳ್ಳಲಾಗಿದೆ.